ಇಂದು ಹಲವು ರೀತಿಯಲ್ಲಿ ಸಮಾಜದಲ್ಲಿ ಕಿಡಿಗೇಡಿಗಳು ಶಾಂತಿಯುತ ವಾತಾವರಣವನ್ನು ಹಾಳು ಮಾಡುವ ಕೆಲಸವನ್ನ ಮಾಡುತ್ತಿದ್ದಾರೆ. ಸಮಾಜದಲ್ಲಿ ಗೊಂದಲ ಭಯ ಸೃಷ್ಟಿಸುವ ಕಿಡಿಗೇಡಿಗಳು ಹೆಚ್ಚಾಗುತ್ತಿದ್ದಾರೆ. ಇಂತಹ ಕಿಡಿಗೇಡಿಗಳಿಗೆ ಕಡಿವಾಣ ಹಾಕುವ ಕೆಲಸವನ್ನ ಮಂಗಳೂರಿನ ದಕ್ಷ ಪೊಲೀಸರು ಮಾಡಬೇಕಾಗಿದೆ ಎಂದು ವಿಪಕ್ಷ ಉಪನಾಯಕ ಯುಟಿ ಖಾದರ್ ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಇತ್ತೀಚೆಗೆ ಮಾಲ್ಗಳಲ್ಲಿ ಶಾಪಿಂಗ್ ಮಾಡಲು ಹೋಗುವ ಮುಸ್ಲಿಂ ಮಹಿಳೆಯರು ಅಸಭ್ಯವಾಗಿ ವರ್ತಿಸಿದರೆ ನಾವು ಎಚ್ಚರಿಕೆ ಕೊಡುತ್ತೇವೆ ಎನ್ನುವ ವಿಚಾರವನ್ನ ಸಾಮಾಜಿಕ ಜಾಲತಾಣದಲ್ಲಿ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಎನ್ನುವ ಹೆಸರಿನಲ್ಲಿ ಕಿಡಿಗೇಡಿಗಳು ಅಪ್ಲೋಡ್ ಮಾಡಿದ್ರು. ಧಾರ್ಮಿಕ ವಿಚಾರಗಳಲ್ಲಿ ಲೋಪ ಆದಾಗ ಅದನ್ನ ಧರ್ಮಗುರುಗಳು ಸರಿಪಡಿಸುತ್ತಾರೆ. ಅಹಿತಕರ ಘಟನೆ ನಡೆದರೆ ಅದನ್ನ ಕೇಳಲು ಮನೆ ಮಂದಿ, ಪೋಷಕರು, ಪೊಲೀಸರು ಇರುತ್ತಾರೆ. ಆದರೆ ಇದನ್ನ ಉಳಿದವರು ಕೇಳಲು ಯಾರು? ಫೇಸ್ಬುಕ್, ವಾಟ್ಸಪ್ಗಳಲ್ಲಿ ಎಚ್ಚರಿಕೆ ನೀಡುವಂಥವರನ್ನ ಪತ್ತೆ ಹಚ್ಚಿ ಅಂತವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲು ಸರ್ಕಾರ ಮುಂದಾಗಬೇಕು ಎಂದು ಖಾದರ್ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದ್ದಾರೆ. ಒಂದು ಕಾಲ ಇತ್ತು, ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಬಂದಾಗ ಅದರ ಬೆನ್ನ ಹಿಂದೆ ಬಿದ್ದು ಆಕ್ಷನ್ ತಗೊಂಡಾಗ ಒಂದು ಮೆಸೇಜ್ ಅನ್ನು ಬೇಡದಂತ ಒಂದು ಮೆಸೇಜ್ ಅನ್ನು ಫಾರ್ವರ್ಡ್ ಮಾಡಲಿಕ್ಕೆ ಕೂಡ ಹೆದರಿಕೆ ಆಗುವಂಥ ಪರಿಸ್ಥಿತಿ ಅವತ್ತು ನಿರ್ಮಾಣ ಮಾಡಿದ್ದೆವು. ಇದೀಗ ನಾವು ಬಹಳ ಸಮಯದಿಂದ ನೋಡ್ತಾ ಇದ್ದೇವೆ. ಇವತ್ತು ಬೇರೆ ಬೇರೆ ರೀತಿಯ ಸಂಸ್ಥೆ ಉಂಟು ಮಾಡಿ ಉತ್ತಮವರ ಯಾರಿದ್ದಾರೆ, ಒಂದು ಜೀವನವನ್ನು ಸಂತೋಷದ ಕಲಿಬೇಕು, ಸಂಬಂಧ ಇರಬೇಕಂತ ಯಾರಿದ್ದಾರೆ, ಇವರಿಗೆಲ್ಲರಿಗೂ ಕೂಡ ಇವತ್ತು ಗೊಂದಲದ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡ್ತಾರೆ. ಇದನ್ನು ಯಾವುದನ್ನು ಕೂಡ ಜಿಲ್ಲಾ ಪೊಲೀಸ್, ಅದು ಜಿಲ್ಲಾ ಆಡಳಿತ ಮತ್ತು ಪೊಲೀಸ್ ಇಲಾಖೆ, ಸರ್ಕಾರ ಬಹಳ ಕಟ್ಟುನಿಟ್ಟಿನ ಕ್ರಮವನ್ನು ತಗೊಳ್ಬೇಕು. ಇವತ್ತು ಮೊನ್ನೆ ಮುಸ್ಲಿಂ ಡಿಫೆನ್ಸ್ ಫೋರ್ಸ್ ಅಂತ ಹೇಳಿ MDF ಅಂತ ಹೇಳಿಕೊಂಡು ಯಾರು ಸೋಷಿಯಲ್ ಮೀಡಿಯಾದಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ನಾವು ಹಾಕೋದನ್ನು ಇವತ್ತು ನಾವು ನೋಡಿದ್ದೇವೆ. ನಿಮ್ಮ ಮಾಧ್ಯಮದ ಮುಖಾಂತರ ಕೂಡ ನಾವು ಹೇಳಿದ್ದೇವೆ. ಇಂಥವನ್ನು ಪತ್ತೆ ಹಚ್ಚಿ ಕ್ರಮ ತಗೊಳ್ಳೋದ್ರೆ ನಾವು ಖಂಡಿಸ್ತೇವೆ. ಇಂಥದ್ದು ಯಾರಿಗೂ ಕೂಡ ಇವರಿಂದ ಅಧಿಕಾರ ಯಾವ ಕಮ್ಯುನಿಟಿ ಅಲ್ಲಿ ಕೂಡ ಹೋಗಲಿಲ್ಲ. ಹೇಗೆ ಇರಬೇಕು, ಏನು ಇರಬೇಕಂತೇಳಿ ತಂದೆ ತಾಯಿಯನ್ನಿದ್ದಾರೆ, ಅವರ ಗಂಡನ ಮನೆಯವರಿದ್ದಾರೆ, ಮತ್ತು ಅಂತ ಏನು ವಿಚಾರಗಳಿದ್ರೆ ನಮ್ಮ ಧಾರ್ಮಿಕ ಮುಖಂಡರುಗಳಿದ್ದಾರೆ. ಆ ಧಾರ್ಮಿಕ ಮುಖಂಡರುಗಳು, ಸಾಮಾಜಿಕ ಮುಖಂಡರುಗಳು ಇವತ್ತು ಸಂದೇಶ ಕೊಡ್ತಾರೆ, ಉತ್ತಮವಾದ ಸಂದೇಶವನ್ನು. ಅದು ಬಿಟ್ಟು ಎಲ್ಲಿಯ ಕೂತ್ಕೊಂಡು ಯಾರಂತ ಇಲ್ಲದೆ ಅವರ ಅಡ್ರೆಸ್ ಅನ್ನು ಹಾಕದೆ ಎಚ್ಚರಿಕೆ ಕೊಡುವಂಥದ್ದು, ಬೆದರಿಸುವಂಥದ್ದು ಹಾಕಿ ಅದನ್ನು ಮತ್ತೆ ಆ ಒಂದು ಸಮಸ್ಯೆ ಬಗ್ಗೆ ನೋಡಿ ಆನಂದಿಸುವಂತ ವೃತ್ತ ಮನಸ್ಸಿನ ಜನಸಮೂಹ ಯಾರಿದ್ದಾರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಇವತ್ತು ತೆಗೆದುಕೊಳ್ಳಲೇಬೇಕು. ಅದು ಯಾವುದೇ ಮಧ್ಯ ಸಂಘಟನೆ ಕೂಡ ಇವತ್ತು ಇರಲಿ. ಇದನ್ನು ನಿಲ್ಲಿಸಿದ್ರೆ ಮಾತ್ರ ನಮಗೆ ಮುಂದಿನ ದಿನ ಬರುವಂತೆಲ್ಲ ಸಮಸ್ಯೆ ನಿಲ್ಲಿಸಲಿಕ್ಕೆ ನಮಗೆ ಬಹಳ ಈಸಿ ಆಗ್ತದೆ.